ಹರೇ ಶ್ರೀನಿವಾಸ. ಇದು ಶ್ರೀಕೃಷ್ಣನ ನಿನ್ನೆ ಅಲಂಕಾರ. ವರದ ಶ್ರೀನಿವಾಸ ಅಂತೆ, ವರದ ಮತ್ತು ಅಭಯ ಹಸ್ತಗಳನ್ನು ಹೊಂದಿರುವಂತಹ ಶ್ರೀನಿವಾಸನ ಅಲಂಕಾರ. ತಾವರೆದು ಅಂದರೆ ಕಮಲದ ಹೂವಿನ ಮಾಲೆ ಕೂಡ ಹಾಕಿದ್ದು ತುಂಬ ಚೆನ್ನಾಗಿ ಬಂದಿತ್ತು. ಅದಕ್ಕಿಂತಲೂ ನನಗೆ ಈ ನಾರ್ಮಲಾಗಿ ಸಿಂಪಲ್ ಅಲಂಕಾರ ಮಾಡ್ತಾರೋ ತುಂಬ ಚೆಂದಾಗುತ್ತೆ ನೋಡಿ. ಇವತ್ತಿನ ಗೋಪಾಲಕೃಷ್ಣ ಅಲಂಕಾರ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ, ಕಿರೀಟ ಇಟ್ಟರೆ ಅವನಿಗೆ ಚಂದನೇ ಕಾಣೋದ್ರೆ, ಹೀಗೆ ಜುಟ್ಟು ಹಾಕ್ಕೊಂಡು ಅಲಂಕಾರ ಮಾಡಿಸ್ತಾರೆ ನೋಡಿ, ತುಂಬಾ ಚೆನ್ನಾಗಾಗತ್ತೆ. ಈ ಮೊಬೈಲಲ್ಲಿ ನೋಡೋದಕ್ಕಿಂತ ಆ ಕೃಷ್ಣ ಮಠದ ಆ ನವಗ್ರಹ ಕಿಂಡಿಯಲ್ಲಿ ನೋಡೋದೇ ತುಂಬಾ ಚೆಂದ ಆಗುತ್ತೆ, ನೋಡ್ಬೋದು ಎಷ್ಟು ಮುದ್ದಾಗಿದ್ದಾನೆ ಅಂತ. ಆನಂತರ ನಿನ್ನೆ ನಾನು 3 ದಿವಸ ನೆಲದಲ್ಲಿ ಊಟ ಮಾಡಿ 1 ದಿವಸ ಎಲೆಯಲ್ಲಿ ಊಟ ಮಾಡಿ ರಂಗಪೂಜೆಯನ್ನು ಕೊಡ್ತೀನಿ. ನಾನು ಏನಾದರೂ ಮನಸ್ಸಲ್ಲಿ ಬೇಜಾರಾದಾಗ ಈ ಥರ ಮಾಡ್ತಾಯಿರ್ತೀನಿ, ನೋಡ್ಬೋದು. ನಾನು ನಿನ್ನೆ ಎಲೆಯಲ್ಲಿ ಊಟ ಮಾಡಿದ ಭೋಜನ ಶಾಲೆದ್ದು ನೀವು ನೋಡ್ಬೋದು ಇಲ್ಲಿ. ಆನಂತರ ಇವತ್ತೊಂದು ಮೀಲ್ ಪ್ಲ್ಯಾನ್ ತೊಗೊಂಬಂದಿದ್ದೀನಿ, ಮುದ್ದೆ ಊಟ. ಫಸ್ಟ್ ನೋಡಿ, ನಾವು ಹೀರೆಕಾಯಿ ಪಲ್ಯ ಸಿಂಪಲಾಗಿ ಯಾರಿಗೂ ಚಿಕ್ಕ ಮಕ್ಕಳಿಗೂ ಮಾಡಲಿಕ್ಕಾಗುವಂತಹ ಒಂದು ಪಲ್ಯನ ಮಾಡೋದು ತೋರಿಸ್ತೇನೆ. ಹೆಲ್ತಿಗೆ ಇದು ತುಂಬಾ ಒಳ್ಳೆಯದು ನೋಡಿ. ಫಸ್ಟ್ ಬಾಣಲಿಗೆ ಹೀರೆಕಾಯಿನ ಸಿಪ್ಪೆ ತೆಗೆದು ಹೆಚ್ಚಿಟ್ಕೊಂಡಿದ್ದೆ. ಆನಂತರ ಬಾಣಲಿಗೆ ಎಣ್ಣೆ ಹಾಕಿ, ಬೇಕಾದರೆ ಸ್ವಲ್ಪ ತುಪ್ಪ ಹಾಕಿ, ಸಾಸಿವೆ ಉದ್ದಿನಬೇಳೆ ಹಾಕಿ, ಆನಂತರ ಅದನ್ನ ಫ್ರೈ ಮಾಡಿ, 1-2 ಕಾಯಿ ಮೆಣಸು, ಇಂಗು, ಕರಿಬೇವಿನ ಸೊಪ್ಪು ಇಷ್ಟು ಹಾಕಿ ಫ್ರೈ ಮಾಡಿಕೊಂಡು ನೋಡಿ, ಫ್ರೈ ಮಾಡಬೇಕದನ್ನ. ಆ್ಯಕ್ಚುಲಿ ನೋಡಿ, ಕಾಯಿ ಮೆಣಸೆಲ್ಲ ಹಾಕ್ತಾಯಿದ್ದೀನಿ 1 by 1. ಆ್ಯಕ್ಚುಲಿ ಏನು ಗೊತ್ತಾ, ಇದರ ದೇವರಿಗೆ ಪಾಯಸ ಕೂಡ ಮಾಡಿರ್ತಾರೆ, ದೇವರಿಗೆ ನೈವೇದ್ಯ ಮಾಡ್ಬೋದು. ಹೀರೆಕಾಯಿ ಅಷ್ಟು ಒಳ್ಳೆಯದು ಹೆಲ್ತಿಗೆ ಅಂತ ಹೇಳ್ತಾರೆ. ಮೊನ್ನೆ ಜಿಯೋ ಮಾರ್ಟಲ್ಲಿ ತುಂಬ ಎಳೆಯದಾದ ಹೀರೆಕಾಯಿ ಸಿಕ್ಕಿತ್ತು, ಅದಕ್ಕೆ ತಗೊಂಬಂದಿದ್ದೆ ನೋಡಿ. ನನಗೆ ಕಟ್ ಮಾಡಿಟ್ಟಿದ್ದು ನೋಡ್ಬೋದು ಇಲ್ಲಿ. ಸಿಪ್ಪೆದು ಅದರದ್ದು ಫುಲ್ಲು ಚಟ್ನಿ ಕೂಡ ಮಾಡ್ತಾನೆ, ತುಂಬ ಸಲ ಹಳೆ ವೀಡಿಯೋಗಳಲ್ಲಿ ತೋರಿಸಿದ್ದೀನಿ. ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಒಂಥರ ಏನು ಗೊತ್ತಾ, ಜಾಸ್ತಿ ಯಾವುದು ಕಹಿ ಹುಳಿ ಸಿಹಿ ಫ್ಲೇವರ್ ಇಲ್ಲದು ಟೇಸ್ಟ್ ಇಲ್ಲದಂತಹ ತರಕಾರಿ ಇದು, ತುಂಬಾ ಚೆನ್ನಾಗಾಗುತ್ತೆ. ಆದ ಕಾರಣ ಫಸ್ಟ್ ನೋಡಿ, ಅದಕ್ಕೆ ಅರಿಶಿನ ಹಾಕ್ಕೊಳ್ಳಿ. ಅರಿಶಿನ ಹಾಕಿ ಒಂದು ಸ್ವಲ್ಪ ನೀರು ಹಾಕಿ 1/4 ಚಮಚೆಯಷ್ಟು ಉಪ್ಪು ಹಾಕಿ ಬೇಯಿಸ್ಕೊಂಡ್ರೆ ಆಗೇ ಬಿಡುತ್ತೆ ಇದು. ಕೊನೆಗೆ 3/4 ವಾಶಿ ಬೆಂದ ನಂತರ ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕಿ ಮುಚ್ಚಿಟ್ಟು ಬೇಯಿಸಿದ್ರೆ ಪಲ್ಯ ಆಗಿಬಿಡುತ್ತೆ. ನೀರು ಜಾಸ್ತಿ ಹಾಕಬೇಡಿ, ಕೂಡಲೇ ನೀರು ಎದುರಾಗುತ್ತೆ. 1/4 ಲೋಟೆಯಷ್ಟು ನೀರು ಹಾಕಿದರೆ ಸಾಕು. ಮುಚ್ಚಿಟ್ಟು ಬೇಯಿಸ್ಬೇಕು. ಎಲ್ಲ ಒಂದು ಸಲ ಇದು ಮಾಡಿ ಮಿಕ್ಸ್ ಮಾಡಿ ನೋಡಿ. ಆನಂತರ ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ಹಾಕಬೇಕು. ಇದಕ್ಕೆ ಬೆಲ್ಲ ಗಿಲ್ಲ ಏನೂ ಬೇಡ, ಅದೇ ತುಂಬಾ ಟೇಸ್ಟಿಯಾಗಿ ಬರುತ್ತೆ ನೋಡಿ. ಆನಂತರ ಒಂದು ತಂಬುಳಿ ಮಾಡೋಣ. ಅಂದರೆ ಬೇಯ್ತಾ ಇರಬೇಕಿದ್ರೆ ಗುಡ್ಡದ ಕೇಪಳ ಹೂ ಅಂತ ಹೇಳ್ತಾರೆ. ಇದು ನೋಡಿ, ಈ ಥರ 4 ಹೆಸರಿದ್ದು ಇದು ಕಾಟು. ಇದು ಕಸಿದಷ್ಟು ಒಳ್ಳೆಯದಲ್ಲ, ಇಲ್ಲದಿದ್ದರೆ ಮಾಡ್ಬೋದು. ಇದರ ತಂಬುಳಿ ಏನು ಗೊತ್ತಾ, ಈ ಬೆವರಿನ ವಾಸನೆ, ಯೂರಿನ್ ಪಾಸ್ ಆಗುವ ವಾಸನೆ ಎಲ್ಲ ಬರುತ್ತೆ ನೋಡಿ. ಈ ಬಾಯಿ ವಾಸನೆ ಅವರಿಗೆಲ್ಲ ಅಂದರೆ ಚವಿ ಅಂತ ಹೇಳ್ತಾರೆ ಆಯುರ್ವೇದಿಕಲ್ಲಿ, ತುಂಬಾ ಒಳ್ಳೆಯದು. ಇದನ್ನ ನೀಟಾಗಿ ಅದನ್ನ ಬಿಡಿಸಿಟ್ಕೊಳ್ಳಿ. ಆನಂತರ ಅದಕ್ಕೆ ಸ್ವಲ್ಪ ಜೀರಿಗೆ, ತೆಂಗಿನಕಾಯಿ ತುರಿ, ಉಪ್ಪು ಹಾಕಿ ಅದನ್ನ ರುಬ್ಕೊಳ್ಳಿ. ನಿಮಗೆ ಬೇಕಂದರೆ ಇಲ್ಲಿ ಪೆಪ್ಪರ್ ಹಾಕ್ಬೋದು. ಏನು ಗೊತ್ತಾ, ಖಾರ ಬೇಕು ಅಂದರೆ ಪೆಪ್ಪರ್ ಹಾಕಿ. ಕಾಯಿ ಮೆಣಸೆಲ್ಲ ಜಾಸ್ತಿ ಹಾಕೋದು ಬೇಡ, ತಂಬುಳಿಗೆ ಅಷ್ಟು ಒಳ್ಳೆಯದಲ್ಲ ಅದು. ಇದನ್ನ ಕುಡಿಯೋ ತಂಬುಳಿ ಮಾಡೋಣ ನಾವಿವತ್ತು ನೋಡಿ. ಜಸ್ಟ್ ನೈಸಾಗಿ ಅದನ್ನ ರುಬ್ಕೊಂಡ್ರೆ ಅಥವಾ ಮಿಕ್ಸಿ ಮಾಡಿಕೊಂಡ್ರೆ ಅದು ಇದಾಗುತ್ತೆ, ಅನ್ನಕ್ಕೆ ಹಾಕ್ಕೊಳ್ಳುವಂಥದ್ದು. ಅದನ್ನ ಸೋಸ್ಕೊಂಡ್ರೆ ಕುಡಿಯುವ ತಂಬುಳಿ ಅಷ್ಟೇ, ಜಾಸ್ತಿ ವ್ಯತ್ಯಾಸ ಏನೂ ಇಲ್ಲ ಇದರಲ್ಲಿ. ನಮ್ಮಮ್ಮ ವಾರಕ್ಕೊಂದ್ಸಲ ಇದನ್ನ ಮಾಡೇ ಮಾಡ್ತಾರೆ. ಅಪ್ಪ ಶುಕ್ರವಾರ ಪೂಜೆ ಮಾಡೋದ್ರಿಂದ ಕೇಪಳ ಹೂ ಮನೆಯಲ್ಲಿ ಇರುತ್ತೆ, ಅದರಿಂದ ಮಾಡೇ ಮಾಡ್ತಾರೆ ನಮ್ಮಮ್ಮ ನೋಡಿ. ಕಿಡ್ನಿ ಸ್ಟೋನ್ ಆಗೋದು ಅದೆಲ್ಲ ತುಂಬಾ ಒಳ್ಳೆಯದು ಇದು. ಮಕ್ಕಳ ಮಣ್ಣಿಗೆ, ರಾಗಿ ಮಣ್ಣಿಗೂ ಈ ಕೇಪಳ ಹೂವನ್ನು ಹಾಕ್ತೀವಿ ನಾವು ನೋಡಿ. ಇದನ್ನ ಹಿಂಡಿ ತೆಕ್ಕೊಳ್ಳಿ, ತೆಂಗಿನಕಾಯಿ ಹಾಲು ತೆಗ್ದಂಗೆ. ಹಿಂಗೆ 2-3 ಸಲ ಮಾಡಿ ಅದರ ಫುಲ್ಲು ಸಾರ ತೆಕ್ಕೊಂಡ್ಬಿಡಿ. ಆಮೇಲೆ ಅದರ ಚರಟನೆ ಎಸಿಬೋದು. ನಾನು ಡೀಟೇಲಾಗಿ ತೋರಿಸಿಲ್ಲ, 3 ಸಲ ತೆಗೆದಿದ್ದೆ ನಾನು. ಆ್ಯಕ್ಚುಲಿ ಸುಮ್ಮನೆ ವಿಡಿಯೋ ಲೆಂತಿಯಾಗಿ ಬರುತ್ತೆ ಅಂತ. ಮೊಸರು ಅಥವಾ ಮಜ್ಜಿಗೆ ಹಾಕ್ಕೊಳ್ಳಿ, ಮಜ್ಜಿಗೆ ಹಾಕ್ಕೊಂಡ್ರೆ ಬೆಟರು. ಹಾಕಿ ನೋಡಿ, ಈ ಥರ ಮಗಚಿ ಬೇಕಾದಷ್ಟು ನೀರು ಹಾಕ್ಕೊಳ್ಳಿ. ಅದಕ್ಕೆ ಹಾಕ್ಕೊಂಡು ಲೋಟೆಯಲ್ಲಿ ಹಾಕ್ಕೊಂಡು ಈ ಸಕ್ಕರೆ ಬೆಲ್ಲ ಹಾಕಿದ ಜ್ಯೂಸ್ ಕುಡಿಯೋದಕ್ಕಿಂತ ಇದನ್ನ 1 ಲೋಟೆ ಕುಡಿದ್ರೆ ಬಾಯಾರಿಕೆನೂ ಕಡಿಮೆ ಆಗುತ್ತೆ, ಹೆಲ್ಪು ಆಗುತ್ತೆ ನೋಡಿ. ಆಗಿಬಿಡ್ತು. ಅಷ್ಟೊತ್ತಿಗೆ ಇಲ್ಲಿ ಪಲ್ಯನೂ ರೆಡಿ ಆಯಿತು. ಸ್ವಲ್ಪ ನೀರಿತ್ತು, ಅದಕ್ಕೆ ಸ್ವಲ್ಪ ಓಪನ್ ಮಾಡಿಬಿಟ್ಟೆ. ಆವಾಗ ನೀಟಾಗಿ ನೀರು ಆರಿತ್ತದು. ಪಲ್ಯ ನೀರಾಗಿದ್ರೆ ಅಷ್ಟು ಚೆನ್ನಾಗಾಗೋದಿಲ್ಲ.
ನೋಡಿ ಹಾಗೇ ಬಿಡ್ತು ಪಲ್ಯ ಕೂಡ. ಬೆಳಗ್ಗೆ ನಾನು ಬೆಂಡೆಕಾಯಿ ಸಾಂಬಾರು ಮಾಡಿದ್ದೆ ತೆಂಗಿನಕಾಯಿ ಹಾಕಿ. ಸಾಂಬಾರು ವೀಡಿಯೋ ತುಂಬ ಸಲ ತೋರಿಸಿದ್ದೀನಿ ನಿಮಗೆ, ಅದಕ್ಕೆ ಜಾಸ್ತಿ ಡೀಟೇಲಾಗಿ ತೋರಿಸಿಲ್ಲ. ಆನಂತರ ಒಂದು ಮುದ್ದೆ ಮಾಡೋಣ ಅಂತ ಪಾತ್ರೆಯಲ್ಲಿ 1-1.5 ಲೋಟದಷ್ಟು ನೀರು ಇಟ್ಕೊಂಡಿದ್ದೆ. ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿ ಸ್ವಲ್ಪ ಹಿಟ್ಟು ಹಾಕಿ ಕುದಿ ಬರೋಕ್ಕೆ ಬಿಡಬೇಕು. ಕುದಿ ಬಂದ ನಂತರ ತುಂಬ ಬೆಣ್ಣೆ ಥರ ಆಗುತ್ತೆ. ಈ ಥರ ಮಾಡಿ ನೋಡಿ ನೀವು ರಾಗಿ ಮುದ್ದೆನ. ನೋಡಿ ಇದು ಕುದಿಯೋಕ್ಕೆ ಸ್ಟಾರ್ಟ್ ಆಯಿತು. ಅಷ್ಟೊತ್ತಿಗೆ ಇದಕ್ಕೆ ಎಷ್ಟು ಬೇಕಾ ಅಷ್ಟು 1-1.5 ಲೋಟೆಗೆ 1 ಲೋಟ ಸಾಕು, ಅಷ್ಟು ಹಿಟ್ಟು ಹಿಡಿಸುತ್ತೆ ನೋಡಿ. ಈಗ ಅದನ್ನ ಮಣ್ಣಿ ಮಗಚಬೇಕು ಕೂಡಲೇ. ಅದರ ಮೇಲಿದ್ದು ಸ್ವಲ್ಪ ನೀರು ತೆಗೆದಿಟ್ಕೊಳ್ಳಿ. ಆವಾಗ ಮಣ್ಣಿ ಹತ್ರ ಒಂದು ಮುದ್ದೆ ಮಾಡಲಿಕ್ಕೆ ಸುಲಭ ಆಗುತ್ತೆ. ಮಣ್ಣಿ ಗಟ್ಟಿ ಇರುತ್ತೆ ನೋಡಿ, ಅದು ಸುಲಭ ಆಗುತ್ತೆ ನೋಡಿ. ಈ ಥರ ಮಾಡ್ಕೋತ ಬನ್ನಿ. ನಿಮಗೆ ಈ ಕಂಡೀಷನ್ ನೀರು ಕಡಿಮೆ ಅಂತ ಅನ್ನಿಸಿದ್ರೆ 1/4 ಲೋಟೆ 1/2 ಲೋಟೆ ನೀರು ಹಾಕೋಬೋದು. ಈ ಉಪ್ಪು ಮತ್ತು ತುಪ್ಪ ಹಾಕಿ ಮಾಡೋದ್ರಿಂದ ಘಮ ತುಂಬಾ ಚೆನ್ನಾಗಿರುತ್ತೆ ಮುದ್ದೆದ್ದು. ತಿನ್ನೋದವರು ಕೂಡ ಒಂದು ಮುದ್ದೆ ತಿಂದು ಹೇಳ್ತಾರೆ, ಅಷ್ಟು ಚೆನ್ನಾಗಾಗತ್ತೆ. ನೀಟಾಗಿ ಫಾಸ್ಟಾಗಿ ಮಗಚಬೇಕಿದು, ಇಲ್ಲಾಂದರೆ ಉಂಡೆ ಉಂಡೆ ಆಗುತ್ತೆ. ನಮಗೆ ಜಾಸ್ತಿ ಮುದ್ದೆ ಮಾಡಲಿಕ್ಕೆ ಬರೋದಿಲ್ಲ, ಅದು ಮಗಚಕ್ಕೆ ತುಂಬ ಕಷ್ಟ ಆಗುತ್ತೆ. ನೋಡಿ ಆಗಿಬಿಡ್ತು. ಆನಂತರ ಅದನ್ನ ಆ ಕೋಲಿಂದ ಹಿಡಿದಿರುವಂಥ ಮುದ್ದೆ ಪಾರ್ಟನ್ನೆಲ್ಲ ತೆಗೆದು ಒಂದು 5 ನಿಮಿಷ ಅದನ್ನ ಸಿಮ್ಮಲ್ಲಿಟ್ಟು ಬೇಯಿಸಬೇಕು. ನಾನು ಎಲ್ಲದಕ್ಕೂ ಸ್ಟೀಲ್ ಪಾತ್ರೆ ಬಳಸ್ತೀನಿ, ಇದಕ್ಕೆ ಮಾತ್ರ ಅಲ್ಯೂಮಿನಿಯಂ ಪಾತ್ರೆ. ಸ್ಟೀಲ್ ಪಾತ್ರೆಯಲ್ಲಿ ಚೆಂದ ಆಗೋದಿಲ್ಲ, ತಳ ಹಿಡಿಯುತ್ತೆ ಅದು ನೋಡಿ. ನನ್ನ ಹತ್ರ ಮುಂಚಿದ್ದು ಕೈ ಕೂಡ ತುಂಬ ಕೆಟ್ಟಿದೆ, ಅದಕ್ಕೆ ಅದನ್ನೇ ನಾನು ಬಳಸೋದು. ನೋಡ್ಬೋದು ಇದು ಆಗಿದೆ. ಇನ್ನೊಂದು ಸಲ ಅದಕ್ಕೆ ನೋಡಿ ಈ ಥರ ಕೋಲು ಹಾಕಿ ಮಗಚ್ಕೊಳ್ಳಿ. ಎಷ್ಟು ಬೆಣ್ಣೆ ಥರ ಬಂದಿದೆ ಅಂತ ನೀವು ನೋಡ್ಬೋದು. ತೀರಾ ಗಟ್ಟಿ ಆದರೆ ಕೆಲವರಿಗೆ ಕರಗುತ್ತೆ, ಕೆಲವರಿಗೆ ಕರಗಲ್ಲ. ಅದಕ್ಕೆ ಸ್ವಲ್ಪ ಬೆಣ್ಣೆ ಥರ ಮಾಡಬೇಕಾಗತ್ತೆ. ಅನ್ನ ಗಟ್ಟಿದ್ರೆ ನೋಡಿ ಕೆಲವರಿಗೆ ಇಷ್ಟ ಆಗೋದಿಲ್ಲ. ಅದೇ ಥರ ಇದು ಕೂಡ ಕರಗೋದಿಲ್ಲ, ಅಜೀರ್ಣ ಆಗುತ್ತೆ, ಹೊಟ್ಟೆ ನೋವು ಬರುತ್ತೆ ನೋಡಿ. ಈಗ ಮುದ್ದೆ ಮಾಡೋಣ. ಮುದ್ದೆ ಮಾಡುವ ಕೈಗೆ ನೋಡಿ ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಅದನ್ನ ಮುದ್ದೆ ಮಾಡ್ಕೊಳ್ಳಿ. ನೀರು ಹಿಡ್ಕೊಂಡು ಮಾಡಿ, ತಣ್ಣೀರು ಹಿಡ್ಕೊಂಡು, ಇಲ್ಲಾಂದರೆ ಕೈಗೆ ಅಂಟ್ಕೊಳ್ಳುತ್ತೆ, ಬಿಸಿ ಏರುತ್ತೆ ಆಮೇಲೆ ಕೈಗೆಲ್ಲ. ಸ್ವಲ್ಪ ಜಾಗ್ರತೆಯಿಂದ 1-2-3 ಸಲ ಮಾಡಿದಾಗ ನಿಮಗೂ ಅಭ್ಯಾಸ ಆಗುತ್ತೆ. ಈ ಸೆಕೆಗೆ ಮುದ್ದೆ ತುಂಬಾ ಒಳ್ಳೆಯದು ನೋಡಿ. ತಣ್ಣೀರು ಹಿಡ್ಕೊಂಡು ಮಾಡ್ತಾ ಇರ್ಬೋದು, ನೀವು ನೋಡ್ಬೋದು. ನೋಡಿ ಹಾಗೇ ಬಿಡ್ತು ಮುದ್ದೆ ನೋಡಿ. ಅನ್ನ, ಪಲ್ಯ, ಮುದ್ದೆ, ಉಪ್ಪಿನಕಾಯಿ, ಕುಡಿಯುವ ತಂಬುಳಿ ಜೊತೆ ಊಟ ರೆಡಿ ಆಯಿತು. ಆಮೇಲೆ ಸಾಂಬಾರಿದೆ ನೋಡ್ಬೋದು, ಬೆಳಗ್ಗೆ ಮಾಡಿರುವಂಥದ್ದು. ಈಗ ಇನ್ನೊಂದು ನಮೂನೆ ತಂಬುಳಿ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ನೋಡ್ಬೋದು. ಇದು ಅತ್ತಿ ಕೊಡಿ ಅಥವಾ ಔದುಂಬರ ಅಂತ ಹೇಳ್ತಾರೆ. ಬಾಯಿ ಹುಣ್ಣಿಗೆ ಇದನ್ನ ಹಾಗೆಯೇ ಜಗ್ದ್ರೆ ತುಂಬಾ ಒಳ್ಳೆಯದು. ಬಾಯಿ ಹುಣ್ಣು ಬೇಗನೆ ವಾಸಿಯಾಗತ್ತೆ. ಚಂದ್ರನಿಗೆ ಸಂಬಂಧಪಟ್ಟಾಗದ ನವಗ್ರಹಗಳ ಚಂದ್ರ ಬರ್ತಾ ಅವನಿಗೆ ಸಂಬಂಧಪಟ್ಟ ಮರ ಇದು. ಎಲ್ಲಿ ನೋಡಿದ್ರೂ ಅಲ್ಲಿ ಸಿಗುತ್ತೆ. ಇದು ತುದಿ ಚಿಗುರು ತೆಗೆಯೋದು ಹೇಗೆ ಅಂತ ತೋರಿಸಿದ್ದೀನಿ. ಇದೇ ಥರ ಪೇರಳೆ ಕೊಡಿ ಚಿಗುರು ನಾವು ಕುಡಿ ಅಂತೀವಿ ತುಳುವಲ್ಲಿ, ಅದೇ ಬಂತು ಬಾಯಲ್ಲಿ. ಆನಂತರ ನೋಡಿ ಇದು ಚಿಗುರು ಹೇಗೆ ತೆಗೆಯೋದು ನೋಡ್ತಾ ಇರ್ಬೋದು ನೀವು. ಆನಂತರ ನೆಲನೆಲ್ಲಿ ನೋಡಿ, ಇದು ಹೆಸರು ಮರ್ತೋಯ್ತು, ಒಂದು ನಿಮಿಷ. ತುಂಬ ವಾಸನೆ ಇರುತ್ತೆ, ಬಟ್ ಹುರಿದಾಗ ಎಲೆ ಮುರಿ ಸೊಪ್ಪು ಅಂತ ಹೇಳ್ತೀವಿ, ಎಲೆವರಿಗೆ ಅಂತಲೂ ಹೇಳ್ತಾರೆ. ಅದು ಸೊಪ್ಪು, ಕರಿಬೇವು ಸೊಪ್ಪು. ಆನಂತರ ನೋಡಿ ಅದರಲ್ಲಿ ಪೇರಳೆ ಚಿಗುರು ಕಾಣ್ತಾ ಉಂಟು ನೋಡಿ. ಇದು ಅಮೃತ ಬಳ್ಳಿ ಎಲ್ಲನೂ ಹಾಕಿ ಒಂದು ತಂಬುಳಿ ಮಾಡೋಣ. ಇದನ್ನ ಸಪ್ರೇಟ್ ಬೇಕಾದರೂ ಮಾಡ್ಬೋದು, ಒಟ್ಟಿಗೆ ಸೇರಿಸಿ ಕೂಡ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಈ ಶುಗರ್ನವರಿಗೆ ಅಮೃತ ಬಳ್ಳಿ ತುಂಬಾ ಒಳ್ಳೆಯದಾಗುತ್ತೆ. ತಂಬುಳಿನೇ ಒಳ್ಳೆಯದು, ಅದರಲ್ಲಿ ಅಮೃತ ಬಳ್ಳಿ ತುಂಬ ಒಳ್ಳೆಯದಾಗುತ್ತೆ. ಆನಂತರ ನೆಲನಲ್ಲಿ ಹುಡುಕ್ತಾ ಇದ್ದೀನಿ ನೋಡ್ಬೋದು. ಹೀಗೆ ನೋಡಿ ನೆಲನಲ್ಲಿ ಈ ಥರ ಇರುತ್ತೆ. ಎಲ್ಲ ಮನೆ ಈ ಪಾಟ್ಗಳಲ್ಲೆಲ್ಲ ಬೆಳೆದಿರುತ್ತೆ ನೋಡಿ, ಕೆಳಗಿಂದ ನೆಲ್ಲಿಕಾಯಿ ಥರ ಕಾಣಿಸುತ್ತೆ. ಇದು ಪಿತ್ತಕ್ಕಂತೂ ತುಂಬಾ ಒಳ್ಳೆಯದು. ಕೆಲವರಿಗೆ ಕುಡಿತದ ಚಟ ಜಾಸ್ತಿ ಇರುವವರಿಗೆ ಹ್ಯಾಂಗ್ ಓವರ್ ಇರುತ್ತೆ ನೋಡಿ, ಅದಕ್ಕೆ ಜೀರಿಗೆ ಹಾಕಿ ಇದ್ರದ್ದು ಕಷಾಯ ಮಾಡಿಕೊಡ್ತಾರೆ. ಆವಾಗ ಕರೋನಾ ಟೈಮಲ್ಲಿ ಇದ್ರದ್ದು ಪುಡಿ ಅಂತೂ ತುಂಬಾ ಕಾಸ್ಟ್ಲಿಯಲ್ಲಿ
ಸೇಲ್ ಆಗ್ತಾಯಿತ್ತು. ಇದ್ರದ್ದು ಕಷಾಯ ಮಾಡಿಕೊಂಡ್ರೆ ಹಸಿವು ತುಂಬ ಚೆಂದ ಆಗುತ್ತೆ. ಈಗ ನೋಡಿ ಬಾಣಲಿಗೆ ಸ್ವಲ್ಪ ತುಪ್ಪ ಹಾಕಿ, ಸ್ವಲ್ಪ ಜೀರಿಗೆ ಹಾಕಿ, ಆನಂತರ ಪೆಪ್ಪರ್ ಹಾಕಿ, ಬೇಕಂದರೆ ಒಂದು ಅರ್ಧ ಚಮಚ ಉದ್ದಿನ ಬೇಳೆ ಹಾಕಿ ಕುಡಿಯೋ ತಂಬುಳಿ ಮಾಡೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಯಾವತ್ತು ತಂಬುಳಿಗೆ ಮೆಣಸು ಹಾಕಬಾರ್ದು. ಬಾಯಿ ರುಚಿಗೆ ಬೇಕಂದರೆ ನೀವು ಉದ್ದಿನ ಬೇಳೆ ಮತ್ತು ಮೆಣಸು ಹಾಕ್ಕೊಳ್ಳಿ. ನೀವು ಸ್ವಲ್ಪ ಸಾಕು, ಜಾಸ್ತಿ ಬೇಡ ಕುಡಿಯೋ ಕಾರಣ. ಅನ್ನಕ್ಕೆ ಹಾಕೋದಾದರೆ ಸ್ವಲ್ಪ ಜಾಸ್ತಿ ಹಾಕ್ಬೋದು ಖಾರ. ನೋಡಿ ಇದನ್ನ ಮಾಡಿ ಎಲ್ಲನೂ ಹುರ್ಕೊಳ್ಳಿ ಅದನ್ನ ನೀಟಾಗಿ. ಫಾರ್ವರ್ಡಲ್ಲಿ ತೋರಿಸ್ತಾ ಇದ್ದೀನಿ. ಇನ್ನು ಅದೇ ಥರ ಮತ್ತೇನು ಗೊತ್ತಾ, ಈ ಪುದೀನ, ಕೊತ್ತಂಬರಿ ಸೊಪ್ಪು, ಆನಂತರ ಸೌತೆ ಬೀಜ, ಆಮೇಲೆ ಒಂದೆಲಗ, ನಾನು ಅವಾಗ ಕೇಪಳದ ಮಾಡಿ ಇದನ್ನೆಲ್ಲ ಹಸಿ ಮಾಡಬೇಕು. ನೋಡಿ ಈ ಥರ ಚಿಗುರುಗಳನ್ನೆಲ್ಲ ತಂದಿರ್ತೀವಲ್ಲ, ನೋಡಿ ಕರಿಬೇವಿನ ಸೊಪ್ಪು ಬೇಕಾದಷ್ಟು ಹಾಕ್ಕೊಂಡಿದ್ದೀನಿ, ಕಾಣ್ಬೋದು ನೀವು. ಇದನ್ನೆಲ್ಲ ಹುರಿದು ಮಾಡಬೇಕಾದಂಥದ್ದು. ಇದು ನಮ್ಮ ಅಮ್ಮನ ಕ್ರಮದಲ್ಲಿ ಕೆಲವೊಬ್ರು ಇದನ್ನೆಲ್ಲ ಇದು ಮಾಡ್ತೀವಿ. ಏನು ಗೊತ್ತಾ, ಬೇಯಿಸಿನೂ ಮಾಡ್ತೀವಿ. ಎಲ್ಲ ಹುರಿದಾದ ನಂತರ ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊಂಡು ತಣ್ಣಗಾದ ನಂತರ ಮಿಕ್ಸಿಗೆ ಹಾಕ್ಕೊಳ್ಬೇಕು. ಕೆಲವುದನ್ನು ಬೇಯಿಸಿ ಕೂಡ ಮಾಡ್ತಾರೆ. ಹುರಿಯೋದಕ್ಕಿಂತ ಬೇಯಿಸೋದು ಒಳ್ಳೆಯದು ಅಂತ ಹೇಳ್ತಾರೆ. ಬಟ್ ಏನು ಗೊತ್ತಾ, ಟೇಸ್ಟ್ ಹುರಿದು ಮಾಡಿದರೆ, ಆದ ಕಾರಣ ನಾನು ಸಾಧಾರಣ ಹುರಿದೇ ಮಾಡ್ತೀನಿ, ಟೇಸ್ಟ್ ಆಗಿರುತ್ತೆ ಕುಡಿಲಿಕ್ಕೆ ಅಲ್ವಾ ಅಂತಂದ್ಬಿಟ್ಟು. ನೋಡಿದ್ದು ಆಯಿತು. ಇನ್ನು ಮಿಕ್ಸಿಗೆ ಹಾಕ್ಕೊಳ್ಳೋಣ. ಸ್ವಲ್ಪ ಬಿಸಿ ಇತ್ತು, ಆದ ಕಾರಣ ಇದನ್ನ ಹಾಕಿ ಆನಂತರ ಐಸ್ ಕ್ಯೂಬ್ ಕೂಡ ಹಾಕ್ಕೊಂಡೆ ನಾನು. ಆಮೇಲೆ ಸ್ವಲ್ಪ ಉಪ್ಪು ಹಾಕಿ, ಸ್ವಲ್ಪ ನೀರು ಹಾಕಿ ನೀಟಾಗಿ ಅದನ್ನ ರುಬ್ಬಿ ಸೋಸ್ಕೊಳ್ಳಿ. ಆ್ಯಸ್ ಯೂಶ್ವಲ್ ಅನ್ನಕ್ಕೆ ಬೆರೆಸ್ಕೊಂಡು ತಿಂತೀರಾದರೆ ಸೋಸುವ ಅವಶ್ಯಕತೆ ಇಲ್ಲ. ಡೈರೆಕ್ಟ್ ಮಜ್ಜಿಗೆ ಹಾಕಿ ಯೂಸ್ ಮಾಡ್ಕೋಬೋದು. ನೋಡಿ ಮೂರ್ನಾಲ್ಕು ಸಲ ಅದನ್ನ ನೀರು ರುಬ್ಬಿಬಿಟ್ಟು ಸೋಸಿ ತೆಕ್ಕೊಳ್ಳಿ. ಆವಾಗ ಅದರ ಸಾರ ಎಲ್ಲ ಆ ನೀರಿಗೆ ಬರುತ್ತೆ. ನಾನು ಡೀಟೇಲ್ ಆಗಿ ತೋರಿಸಿಲ್ಲ. ತೆಂಗಿನಕಾಯಿ ಹಾಲು ತೆಗೆಯುವಂಗೆ ನೋಡಿ. ಎಲ್ಲ ಆದ ನಂತರ ಅದಕ್ಕೆ ಮಜ್ಜಿಗೆ ಹಾಕ್ಕೊಂಡು ಮಿಕ್ಸ್ ಮಾಡಿ ಸರ್ವ್ ಮಾಡಿ. ಈ ಬಿಸಿಲಿಗೆ ಸ್ವೀಟ್ ಹಾಕಿದ್ದನ್ನು ತಿನ್ನೋದಕ್ಕಿಂತ ಕುಡಿಯೋದಕ್ಕಿಂತ ಈ ಥರ ಮಾಡ್ಕೊಂಡು ಕುಡೀರಿ, ಹೆಲ್ತಿಗೂ ಒಳ್ಳೆಯದು. ಹೇಗಾಯಿತು ಹೇಳಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ನಾಳೆ ನಾನು ನಮ್ಮ ಮುಚ್ಚಲುಕೋಡು ದೇವಸ್ಥಾನ ನಡೆದಂಥ ವಸಂತ ಪೂಜೆದು ವಿಡಿಯೋ ಜೊತೆ ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮಾಡಿಕೊಂಡು ಕುಡೀರಿ ಇಂಥ ತಂಬುಳಿಗಳನ್ನೆಲ್ಲ. ಕಬ್ಬಿಣ ಸತ್ವ, ಬಿ ಕಾಂಪ್ಲೆಕ್ಸ್, ವಿಟಮಿನ್ ಸಿ ಎಲ್ಲ ಫುಲ್ಲಾಗಿರುತ್ತೆ. ಶುಂಠಿ ಮೆಂತ್ಯ ತಂಬುಳಿ ಕೂಡ ಇದೇ ಥರ ಮಾಡ್ಬೋದು. ನಾನು ಇನ್ನೊಂದು ಸಲ ತೋರಿಸ್ಕೊಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.